ಕಾಂಗ್ರೆಸ್ ಪಕ್ಷ ಹೊಲಸು ರಾಜಕೀಯ ಮಾಡಿಕೊಂಡು ಬರ್ತಿದೆ. ಇನ್ನು ಬಿಜೆಪಿ ಹಿಂದುತ್ವದ ಹೆಸರು ಹೇಳಿಕೊಂಡು ಸುಮಾರು ಕಾಲದಿಂದ ಬಹುಸಂಖ್ಯಾತರನ್ನ ಮೋಸ ಮಾಡಿಕೊಂಡು ಬಂದಿದೆ. ಒಳಜಗಳದಿಂದ ಬಿಜೆಪಿ ಪತನವಾಗಿದೆ. ಜನರಿಗೆ ಬಿಜೆಪಿ ಮೇಲಿನ ನಂಬಿಕೆ ಹೊರಟು ಹೋಗಿದೆ ಎಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಪಕ್ಷದ ಅಭ್ಯರ್ಥಿ ಧರ್ಮೇಂದ್ರ ಕುಡ್ಲಾ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಜರಾಯಿ ಇಲಾಖೆ ಅಸಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ದೇವಸ್ಥಾನದ ಹಣವನ್ನ ಪೋಲು ಮಾಡಲಾಗುತ್ತಿದೆ. ದೇವಸ್ಥಾನದ ಆದಾಯ ಬೇರೆ ಧರ್ಮಗಳಿಗೆ ನೀಡುವುದನ್ನು ನಿಲ್ಲಿಸಿ ಆಯಾ ಧರ್ಮಗಳಿಗೆ ನೀಡಿ ಅಥವಾ ಮಸೀದಿ ಚರ್ಚ್ಗಳನ್ನ ಮುಜರಾಯಿ ಇಲಾಖೆಗೆ ಒಳಪಡಿಸುವ ತಾಕತ್ ಇದೆಯಾ ಎಂದು ಅವರು ಪ್ರಶ್ನಿಸಿದ್ದಾರೆ. ಇನ್ನು ಬಿಜೆಪಿ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ವಿನಾಯಕ ಬಾಳಿಗ ಪ್ರಕರಣದಲ್ಲಿ ಆರೋಪಿಯಾಗಿರುವ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿದೆ. ಮಂಗಳೂರು ಉತ್ತರದಲ್ಲೂ ಸತ್ಯಜಿತ್ ಅವರನ್ನ ಕಡೆಗಣಿಸಿ ಭರತ್ ಶೆಟ್ಟಿಯಂತಹ ಭ್ರಷ್ಟರಿಗೆ ಟಿಕೆಟ್ ನೀಡಲಾಗಿದೆ. ಇವೆಲ್ಲ ಕಾರಣಗಳಿಂದ ಬಿಜೆಪಿ ಹಿನ್ನಡೆ ಕಂಡಿದೆ ಎಂದು ಅವರು ಹೇಳಿದರು. ಸಭ್ಯರು ರಾಜಕಾರಣ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನಬಹುದು. ಆದರೆ ಎಲ್ಲ ಒಂದು ಕಡೆ ಸಭ್ಯರೆಲ್ಲರೂ ನಾಪತ್ತೆಗಿದ್ದಾರೆ. ಇದು ರಾಜಕಾರಣ ಎಂಬುದು ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಸೇರಿ ಇಡೀ ವ್ಯವಸ್ಥೆ ಹಾಳಾಗುವಂಥದ್ದಿದೆ. ಆದ್ರಿಂದ ರಾಜಕಾರಣದ ಮೇಲೆ ಆಸಕ್ತಿ ಇಲ್ಲದಿದ್ರೂ ಕೂಡ ಒಂದು ಹಂತದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡೋದು ಅನಿವಾರ್ಯ ಇದೆ. ನಾನು ಹೋದಲ್ಲೆಲ್ಲ ಪ್ರತಿ ಮನೆಗೂ ಖುದ್ದು ನಾನೇ ಹೋಗ್ತಾ ಇದ್ದೇನೆ. ಸಾಧ್ಯವಾಗುವಷ್ಟು ಮಟ್ಟಿಗೆ ಜನರನ್ನ ತಲುಪುವ ಪ್ರಯತ್ನ ನಾನು ಮಾಡಿದ್ದೇನೆ. 60% ನಾನು ಸಂಖ್ಯೆಯಷ್ಟು ಜನರನ್ನ ತಲುಪುವ ಪ್ರಯತ್ನ ಆಗಿದೆ. ಇನ್ನೊಂದು 40% ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ.